ಓಕೆ, ಏನ್ ನಿಮ್ಮ ಹೆಲ್ತಿ ಬ್ಯೂಟಿ ಸೀಕ್ರೆಟ್? ಅಯ್ಯೋ, ಬ್ಯೂಟಿ ಸೀಕ್ರೆಟ್ಸ್ ಇಲ್ಲಪ್ಪ, ಏನಿಲ್ಲ. ನೀರಂತೂ ತುಂಬಾನೇ ಕುಡಿತೀನಿ ನಾನು. ಸೊ ನೀರಿಲ್ಲದೆ ನಂಗೆ ಆಗೋದೇ ಇಲ್ಲ. ಅಂದರೆ ನನಗೆ ಒಂದು ಸ್ವಲ್ಪ ಒಂದು ಬಾಟಲ್ ಇರಲೇಬೇಕು, ಥ್ರೋಟ್ ಡ್ರೈ ಆಗೋ ಪ್ರಾಬ್ಲಮ್ ಇದೆ. ಬಟ್ ಅದರ್ವೈಸ್ ಆಲ್ಸೋ ಐ ಲವ್ ಡ್ರಿಂಕಿಂಗ್ ಅ ಲಾಟ್ ಆಫ್ ವಾಟರ್. ಮತ್ತು ಹೌದು, ತಿನ್ನೋದ್ರಲ್ಲೂ ಭಾರಿ ಇಂಟ್ರೆಸ್ಟ್. ಹೌದು, ಎವ್ರಿ 2 hours ಏನಾದರೂ ತಿಂತಾ ಇರ್ಬೇಕು ನನಗೆ. ಸೊ ಹಾಗೆ ಅಷ್ಟೇ, ಮತ್ತೆ ಹಾಗೇನು ಸೀಕ್ರೆಟ್ಸ್ ಏನಿಲ್ಲ ಅಲ್ವಾ? ಸೊ ಈ ಜಮಾನದಲ್ಲಿ ಅಂದರೆ ಇವಾಗ ಟ್ರೆಂಡ್ ಏನಂತ ಹೇಳಿ 0 ಫಿಗರ್ ಮೇಂಟೈನ್ ಮಾಡಬೇಕು ಅಂತ ಹೇಳಿ. ಇವಾಗ ಸೀರಿಯಲ್ ಬ್ರಹ್ಮಗಂಟು ನೋಡಿರ್ಬೋದಲ್ವಾ? ಸೊ ಅಲ್ಲಿ ಇದು ಹೀರೋಯಿನ್ಸ್, ಲೀಡ್ ಆಕ್ಟರ್ಸ್ ಫುಲ್ ಫ್ಯಾಟ್ ಆಗಿದ್ದಾರೆ. ಹಾಗೆ ಅನುಷ್ಕಾ ಶೆಟ್ಟಿ ಸಹ ಒಂದು 0 ಫಿಗರ್ ಮೂವಿಯಲ್ಲಿ ಅವರು ಫುಲ್ ಫ್ಯಾಟ್ ಆಗಿದ್ದಾರೆ. ಸೊ ಆ ತರದೆಲ್ಲ ಇರ್ಬೇಕಾದ್ರೆ ನೀವು ಮೂವಿಗೋಸ್ಕರನೇ ಫ್ಯಾಟ್ ಆಗಿದ್ರ ಅಂತ ಏನಾದ್ರು? ಕರೆಕ್ಟ್, ಅದು ತುಂಬಾ ಜನ ಕೇಳ್ತಾರೆ ನನಗೆ. ಇಲ್ಲ ಅಂದ್ರೆ ನಾನು ಸ್ವಲ್ಪ ಪ್ಲಂಪಿ ಆಗಿದ್ದೆ, ಐ ವಾಸ್ ಪ್ಲಂಪಿ. ಆದರೆ ರಾಜ್ ಸರ್ ಹೂಸ್ ದ ಡೈರೆಕ್ಟರ್ ಆ್ಯಂಡ್ ದಿ ಆ್ಯಕ್ಟರ್, ರಾಜ್ ಶೆಟ್ಟಿ ಸರ್ ಮತ್ತು ಸುಹಾನ್ ಸರ್ ಅವರು, ದೇ ವರ್ ವೆರಿ ಪರ್ಟಿಕ್ಯುಲರ್. ಅಂದರೆ ಶೈಲಾ ಸಪುರಾಗಬೇಡಿ, ತಿಂತಾನೆ ಇರಿ, ಸಣ್ಣ ಆಗಬೇಡಿ ಅಂತ ಹೇಳ್ತಾ ಇದ್ರು. ಸೊ ನಾನು ವೇಟ್ ಏನು ಪುಟ್ ಆನ್ ಹಾಗೇನಾದರೂ ಮಾಡಿಲ್ಲ, ಬಟ್ ಐ ವಾಸ್ ಮೇಂಟೈನಿಂಗ್ ದ ಸೇಮ್ ವೇಟ್. ಮತ್ತು ನನ್ನನ್ನು ಒಂದು ಸ್ವಲ್ಪ ಜಾಸ್ತಿ ದಪ್ಪಾಗಿ ಕಾಣಿಸೋಕ್ಕೆ ಸ್ಲೀವ್ಲೆಸ್, ಹೌದು, ಬಟ್ಟೆ, ಸೊ ಅಂಥ ಬಟ್ಟೆಗಳನ್ನೆಲ್ಲ ಸೆಲೆಕ್ಟ್ ಮಾಡಿದ್ರು. ಕ್ಯಾರೆಕ್ಟರ್ಗೆ ತಕ್ಕಾಗೆ ನೀವು ಕ್ಲಿಕ್ ಆಗಿಬಿಟ್ರಿ ಅಷ್ಟೇ. ಆಡಿಷನ್ ಇತ್ತು, ಸೊ ಆಡಿಷನಲ್ಲಿ ನಾನು ಸೆಲೆಕ್ಟ್